ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ತಾಜೆಟ್ ಕುಂಪಾಲ ಬೈಪಾಸ್ ಪರಿಸರ ಅಪಘಾತದ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಗಿಡೆಗೆ ವೇಗ ತಡೆ ನಿಯಂತ್ರಕ ಬ್ಯಾರಿಕೇಡಲು ಬೋರ್ಡ್ ಪಂಪನ ಬೇಡಿಕೆಗಳು ಸಾರ್ವಜನಿಕರದ್ದು ಕೇಂದ್ರ ಬರಂದೇ ಇತ್ತು. ಈ ಬೇಡಿಕೆಗೆ ಅನುಗುಣವಾದ ರಾಷ್ಟ್ರೀಯ ಸೇವಾ ಭಾರತಿ ಸಂಯೋಜಿತ ಕುಂಪಾಲ ಕೇಸರಿ ಮಿತ್ರವೃಂದ ಟ್ರಸ್ಟ್ ಮುತಾಲಿಕೆಡು ಕುಡ್ಲ ಇಂಡಿಯಾನಾ ಆಸ್ಪತ್ರೆದ ಪ್ರಾಯೋಜಕತ್ವಡು ಕುಂಪಾಲ ಬೈಪಾಸ್ ಆಟೋ ರಿಕ್ಷಾ ಮಾಲಕ ಚಾಲಕರನ ಸಹಕಾರ ಸಂಚಾರಿ ಪೊಲೀಸ್ ಠಾಣಾ ಸಹಕಾರ ಬ್ಯಾರಿಕೇಡ್ ಅಳವಡಿಕೆ ಕಾರ್ಯಕ್ರಮ ಗುರುವಾರ ಬೈಯಾಗಿ ನಡೆಪಾಯಿರು. ರಾಷ್ಟ್ರೀಯ ಸೇವಾ ಭಾರತಿ ಸಂಯೋಜಿತ ಕುಂಪಾಲ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮುತಾಲಿಕೆಡು ಕುಡ್ಲ ಇಂಡಿಯಾನಾ ಆಸ್ಪತ್ರೆದ ಪ್ರಾಯೋಜಕತ್ವಡು ಕುಂಪಾಲ ಓಂ ಸಾಯಿ ಆಟೋ ರಿಕ್ಷಾ ಮಾಲಕ ಚಾಲಕರನ ಸಹಕಾರ ಕುಂಪಾಲ ಬೈಪಾಸ್ ದಲ್ಪ ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ತಾಜೆಟ್ ವೇಗ ನಿಯಂತ್ರಕ ತಡೆ ಬ್ಯಾರಿಕೇಡ್ಲೇನು ಅಳವಡಿಸವನ ಕಾರ್ಯಕ್ರಮಲೇನು ಗುರುವಾರ ಬೈಯಾಗಿ ನಡೆಪಾಯಿರು. ರಾಷ್ಟ್ರೀಯ ಹೆದ್ದಾರಿಯ ಬ್ಯಾರಿಕೇಡ್ ಅಳವಡಿಕೆಗೆ ಸಹಕಾರ ಕೊರನ ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಕೃಷ್ಣಾನಂದ ನಾಯಕ್ ಈ ಪೊರ್ತು ಪಾತೆರೊಂದು ರಾಷ್ಟ್ರೀಯ ಹೆದ್ದಾರಿಯ ಬ್ಯಾರಿಕೇಡ್ ಅಳವಡಿಕೆಗೆ ಸಹಕಾರ ಕೊರನ ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಕೃಷ್ಣಾನಂದ ನಾಯಕ್ ಈ ಪೊರ್ತು ಪಾತೆರೊಂದು ಕೇಸರಿ ಮಿತ್ರವೃಂದ ಬಕ ಆಟೋ ಮಾಲಕ ಚಾಲಕರನ ಸೇವಾ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ಸೂಚಿಸಾದು ಈ ಪರಿಸರ ಅಪಘಾತಲು ಅವೊಂದೇ ಇತ್ತು. ಸಾರ್ವಜನಿಕರು ವಾಹನ ಚಾಲಕರು ಏಪಲ ರಸ್ತೆ ನಿಯಮಗಳನ್ನು ಪಾಲಿಸುವುದು ಅತಿ ವೇಗದ ಸಂಚಾರ ಏಪಲ ಅಪಾಯಕಾರಿಯಾದ ಪ್ರಾಣಹಾನಿಗಳ ಕಾರಣ ಆಪುಡು ಎಂಚಿತ್ತಿ ಸೇವಾ ಕಾರ್ಯಕ್ರಮಗಳು ನಿರಂತರವಾದ ನಡಪಡು ಪಂಡದು ಎಡಪು ಬಯಕೀರು. ನಮಸ್ಕಾರಗಳು. ಇಂಡಿಯಾನಾ ಹಾಸ್ಪಿಟಲ್ ತಮ್ಮ ಕಡೆಯಿಂದ ಏನು ಬ್ಯಾರಿಕೇಡ್ ಕೊಟ್ಟಿದ್ರಿ ಅದು ಸದುಪಯೋಗವಾಗುವಂತೆ ನಾವು ನೋಡ್ಕೊಳ್ತೇವೆ. ಅದೇ ರೀತಿ ಇನ್ನೂ ಹೆಚ್ಚಿನ ಬ್ಯಾರಿಕೇಡ್ಗಳನ್ನು ನೀವು ಅಷ್ಟೇ ಅಲ್ಲ ಬೇರೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟರೆ ನಮಗೂ ಅದು ಯೂಸ್ ಆಗುತ್ತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ ಕೊಡಿ ಮತ್ತು ಅಷ್ಟೇ ಅಲ್ಲದೆ ಟ್ರಾಫಿಕ್ ರೂಲ್ಸನ್ನು ದಯವಿಟ್ಟು ಎಲ್ಲರೂ ಪಾಲಿಸಿ ಅಂತ ಹೇಳ್ತಾ ನಿಮಗೆ ಇನ್ನೊಂದು ಸಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ತಾಜಿ ಕುಂಪಾಲ ಬೈಪಾಸ್ತ ಆ ಬರಿ ಬಕ ಈ ಬರಿಕ್ ಒಟ್ಟು ಎನ್ಮ ಬ್ಯಾರಿಕೇಡ್ಲೇನು ಇಂಡಿಯಾನಾ ಆಸ್ಪತ್ರೆದಕ್ಕಳು ತಂಕಲ್ನ ಕೇಳಿಕೆ ಮೇರೆಗೆ ಒದಗಿಸಾದೇರು ಬೇತೆ ಕಡೆಟ್ಲ ಇಂಚಿನ ಬ್ಯಾರಿಕೇಡ್ಲದ ಅಗತ್ಯ ಇತ್ತನ ಅವೆಲ್ಲ ತಂಕಲ್ನ ಸಂಸ್ಥೆ ಒದಗಿಸಾಕೊಂಡು ಪಂಡದು ಇಂಡಿಯಾನಾ ಆಸ್ಪತ್ರೆದ ಫಿಸಿಯೋಥೆರಪಿ ವಿಭಾಗದ ಮುಖ್ಯಸ್ಥರು ಮಾಜಿ ಸೈನಿಕರು ವೆಂಕಟೇಶ್ ಕುಂಪಾಲ ತೆರಿಪಾಯರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟಿಂದ ನಮ್ಮ ಇಂಡಿಯನ್ ಹಾಸ್ಪಿಟಲ್ಗೆ ಒಂದು ರಿಕ್ವೆಸ್ಟ್ ಬಂದಿತ್ತು ಬ್ಯಾರಿಕೇಡ್ ಬಗ್ಗೆ. ಹಾಗೆ ಅದನ್ನು ನಾವು ನಮ್ಮ ಇಂಡಿಯನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡುವಾಗ ಅಲ್ಲಿಯ CSR ಆ್ಯಕ್ಟಿವಿಟಿ ವತಿಯಿಂದ ನಮ್ಮ CEO ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಅದನ್ನು ಇಮಿಡಿಯೇಟಾಗಿ ಇಲ್ಲಿ ಒಂದು ಅರ್ಜೆನ್ಸಿ ನಾವು ಹೇಳುವಾಗ ಅವರಿಗೆ ಅರ್ಥ ಆಗಿ ಅದನ್ನು ಇಮಿಡಿಯೇಟಾಗಿ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ನಾವು ರಿಕ್ವೆಸ್ಟ್ ಕೊಟ್ಟ 1-2 ವಾರದಲ್ಲಿ ಆ ಒಂದು ಬ್ಯಾರಿಕೇಡನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಇಂಡಿಯನ್ ಹಾಸ್ಪಿಟಲ್ ಇನ್ನೂ ನಮ್ಮ ಸಂಚಾರ ಪೊಲೀಸ್ ಠಾಣೆಗೆ ಏನಾದರೂ ಅದರ ಬ್ಯಾರಿಕೇಡ್ನ ಇನ್ನೂ ಅವಶ್ಯಕತೆ ಇದ್ದರೆ ಇಲ್ಲದಿದ್ದರೆ ಪೊಲೀಸ್ ಪೋಸ್ಟ್ ಇನ್ನೇನಾದರೂ ಬೇಕಿದ್ದರೆ ಖಂಡಿತ ಕೊಡುವಂತಹ ಕೆಲಸ ಇನ್ನೂ ಮಾಡ್ಬೋದು. ಹಾಗೂ ನಮಗೆ ಮ್ಯಾನೇಜ್ಮೆಂಟ್ ಹೇಳಿದೆ ಹಾಗೇನಾದರೂ ಅರ್ಜೆಂಟ್ ಇದ್ದರೆ ನಮಗೆ ಹೇಳಿ ಅಂತೇಳಿ ನಾನು ಈಗ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ. ಏನಾದರೂ ಅಂತ ಅರ್ಜೆಂಟ್ ಇದ್ದರೆ ಹೇಳಿ ನಾವು ಖಂಡಿತ ಹೆಲ್ಪ್ ಮಾಡ್ತೇವೆ. ಹಾಗೂ ಇದನ್ನೊಂದು ನಾವು ರಿಕ್ವೆಸ್ಟ್ ಏನು ಮಾಡೋದು ಅಂತ ಹೇಳಿದರೆ ಇದನ್ನೊಂದು ಸರಿಯಾದ ವ್ಯವಸ್ಥೆಯಲ್ಲಿ ಹೇಗೆ ಇದನ್ನು ನಾವು ಫಾಲೋಅಪ್ ಮಾಡೋದು ಅದನ್ನೊಂದು ಪೊಲೀಸ್ನವರ ಮಾರ್ಗದರ್ಶನದಲ್ಲಿ ಇದು ಒಂದು ಲಾಂಗ್ ಲಾಸ್ಟಿಂಗ್ ಬ್ಯಾರಿಕೇಡ್ ಇರುವ ಹಾಗೆ ಇರಲಿ ಅಂತ ಹೇಳುತ್ತಾ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಥ್ಯಾಂಕ್ ಯು ವೆರಿ ಮಚ್. ಕೇಸರಿ ಮಿತ್ರವೃಂದದ ಸ್ಥಾಪಕ ಅಧ್ಯಕ್ಷರು ನಾರಾಯಣ ಕುಂಪಾಲ ಮಾತೆರೆಲ್ಲ ಎದ್ಕೊಂಡು ಸೇವಾ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಪಾತೆರ ಬಂಡೇರು. ಈ ಭಾಗದಲ್ಲಿ ಅವಘಡಗಳ ಆಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಮತ್ತು ವೇಗ ನಿಯಂತ್ರಣ ವಾಹನಗಳಿಗೆ ಮಾಡುವ ಉದ್ದೇಶದಿಂದ ಇವತ್ತೊಂದು ಬ್ಯಾರಿಕೇಡನ್ನು ನಾವು ಹಸ್ತಾಂತರ ಮಾಡ್ತಿದ್ದೇವೆ. ಇದರ ಸದುಪಯೋಗ ಆಗಲಿ ಅಂತೇಳಿ ಹಾರೈಸ್ತಾ ಟ್ರಸ್ಟ್ ಅಧ್ಯಕ್ಷರು ಮಾಜಿ ಸೈನಿಕರು ಸುಧಾಕರ್ ಕುಂಪಲ
ಸೇವಾ ಕಾರ್ಯಕ್ರಮಕ್ಕೆ ಸಹಕಾರ ಕೊರನ ಮಾತೆರೆಗಳ ಸೊಲ್ಮೆ ಸಂದಾಯಿರು ಇಂಡಿಯಾನಾ ಹಾಸ್ಪಿಟಲ್ ಮಂಗಳೂರು ಇದರ ವತಿಯಿಂದ ರಸ್ತೆಯ ಸುರಕ್ಷತೆ ಹಾಗೂ ಕೇಸರಿ ಮಿತ್ರ ವೃಂದ ಸೇವಾ ಟ್ರಸ್ಟ್ ಅವರ ಜೊತೆಗೂಡಿ ಈ ದಿನ ಕುಂಪಲದ ಬೈಪಾಸ್ನಲ್ಲಿ ಆಗುವಂಥ ಅವಘಡವನ್ನು ನಿಯಂತ್ರಣಗೊಳಿಸಲು ಆಗುವಂಥ ಅವಘಡವನ್ನು ತಪ್ಪಿಸಲಾಗುವುದಿಲ್ಲ, ಆಗ ಸ್ವಲ್ಪ ನಿಯಂತ್ರಣಗೊಳಿಸಲು ಸ್ಪೀಡನ್ನು ನಿಯಂತ್ರಣಗೊಳಿಸುವಂಥ ಒಂದು ವ್ಯವಸ್ಥೆಯನ್ನು ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ನಮ್ಮ ಇಂಡಿಯಾನಾ ಹಾಸ್ಪಿಟಲ್ನ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಹೆಡ್ ಶ್ರೀಯುತ ವೆಂಕಟೇಶ್ ಕುಂಪಲ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಇಲ್ಲಿಯ ನಮ್ಮ ಓಂ ಸಾಯಿ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ರಸ್ತೆ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಕೆಲಸವನ್ನು ನಿರಂತರವಾಗಿ ಇಲ್ಲಿ ನಡೆಯಲಿ, ಸುಗಮ ಸಂಚಾರವನ್ನು ಮಾಡುವಂಥ ಕೆಲಸ ನಮ್ಮಿಂದ ಆಗಲಿ ಅಂತ ಹೇಳುತ್ತಾ, ಕೇಸರಿ ಮಿತ್ರ ವೃಂದ ಎಲ್ಲರಿಗೂ ಚಿರಋಣಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಕುಂಪಲ ಬೈಪಾಸ್ ಓಂ ಸಾಯಿ ಆಟೋ ಮಾಲಕ ಚಾಲಕ ಸಂಘದ ಅಧ್ಯಕ್ಷರು ನಾಗರಾಜ್ ಕುಂಪಲ, ಕೇಸರಿ ಮಾತೃ ಮಂಡಳಿ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ರಾಕೇಶ್, ಟ್ರಸ್ಟ್ ಕೋಶಾಧಿಕಾರಿ ನವೀನ್ ಕುಜುಮಗದ್ದೆ, ಆಟೋ ರಿಕ್ಷಾ ಮಾಲಕ ಚಾಲಕರು, ಮಾತೃ ಮಂಡಳಿ ಸದಸ್ಯರು ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಪಡೆದಿದ್ದೇವೆ.